ಏಪ್ರಿಲ್ ತಿಂಗಳಲ್ಲಿ ಪುತ್ತೂರಿಗರಲ್ಲಿ ಸಂಭ್ರಮ ಮನೆ ಮಾಡಿರುತ್ತೆ. ಪುತ್ತೂರಿನ ಪುರದೊಡೆಯ ಮಹತೋಭಾರ ಮಹಾಲಿಂಗೇಶ್ವರ ದೇವರ ಜಾತ್ರಾ ಮಹೋತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ದಿನಗಣನೆ ಆರಂಭ ಆಗಿತ್ತು. ಆ ಬಳಿಕ ಕ್ಷಣಗಣನೆ ಆರಂಭ ಆಗಿತ್ತು. ಇದೀಗ ಜಾತ್ರಾ ಮಹೋತ್ಸವಕ್ಕೆ ಯಶಸ್ವಿಯಾಗಿ ಧ್ವಜಾರೋಹಣ ನಡೆದು ಆರಂಭದ ಹೊಸ್ತಿಲಲ್ಲಿದ್ದೀವಿ. ಇದೀಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಮ್ಮ ಶಾಸಕರಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ತೆ. ಮೊದಲನೇದಾಗಿ ಜಾತ್ರಾ ಮಹೋತ್ಸವದ ಶುಭಾಶಯಗಳು ನಿಮಗೆ. ನಾನು ಕೂಡ ನಿಮ್ಮ ಮಾಧ್ಯಮದ ಮುಖಾಂತರ ಇಡೀ ರಾಜ್ಯದ ಯಾರು ಪುತ್ತೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಜೊತೆಗೆ ಇಡೀ ರಾಜ್ಯದ ಮಹಾಲಿಂಗೇಶ್ವರ ದೇವರ ಭಕ್ತಾದಿಗಳು ಯಾರಿದ್ದಾರೆ ಅವರಿಗೆಲ್ಲ ಈ ಜಾತ್ರೋತ್ಸವದ ಪರವಾಗಿ ಶುಭವನ್ನು ಹಾರೈಸ್ತೇನೆ. ಮತ್ತು ನಿಮ್ಮ ಮೂಲಕ ವಿನಂತಿ ಮಾಡ್ತೇನೆ, 10 ದಿವಸದ ಈ ಜಾತ್ರೆ ನಡೆಯುತ್ತದೆ. ಇದು ವಿಶೇಷತೆ, ಇದನ್ನು ನೋಡಿದವನಿಗೆ ಮಾತ್ರ ಅದರ ವಿಶೇಷತೆ ಗೊತ್ತಿರೋದು. ಪ್ರತಿಯೊಂದು ಹೆಜ್ಜೆಗೊಂದು ವಿಶೇಷತೆ ಇದೆ. ಇದು ಜೀವಮಾನದಲ್ಲಿ ಸಿಗುವಂಥ ಒಂದು ಅವಕಾಶ. ದಯಮಾಡಿ ಬನ್ನಿ, ಮಹಾಲಿಂಗೇಶ್ವರನ ಈ ಜಾತ್ರೆಯಲ್ಲಿ ಭಾಗವಹಿಸಿ. ನೀವು ಶಾಸಕರಾಗಿ ಅಧಿಕಾರವನ್ನು ಸ್ವೀಕರಿಸಿದ ಬಳಿಕ ಕಳೆದ ಬಾರಿಯ ಜಾತ್ರಾ ಮಹೋತ್ಸವ ಅತ್ಯಂತ ಯಶಸ್ವಿಯಾಗಿ ನಡೆದು ಪುತ್ತೂರು ಒಂದು ಅಭೂತಪೂರ್ವ ಕ್ಷಣಕ್ಕೆ ಸಾಕ್ಷಿಯಾಗಿತ್ತು. ಈ ಬಾರಿ ಮತ್ತೆ ಜನರಲ್ಲಿ ನಿರೀಕ್ಷೆಗಳು ಅತಿಯಾಗಿದೆ, ಹೊಸ ಆಸೆಗಳು ಮೂಡಿದೆ. ಏನೆಲ್ಲ ವಿಶೇಷತೆಗಳು ಈ ಬಾರಿ ನಾವು ಕಾಣಬಹುದು ಜಾತ್ರಾ ಮಹೋತ್ಸವದಲ್ಲಿ? ನೋಡಿ, 5 ಕಟ್ಟೆಗಳು ಏನಿತ್ತು, ಭಾರಿ ಹಳೆಯದಾದ ಕಟ್ಟೆಗಳು ಇತ್ತು. ಅದನ್ನೆಲ್ಲ ಬದಲಾವಣೆ ಮಾಡಿ ಹೊಸ ರೀತಿಯ ಕಟ್ಟೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಮತ್ತು ಜೀರ್ಣೋದ್ಧಾರದ ಕೆಲಸ ಈಗ ತಾನೇ ಆರಂಭ ಆಗಿದೆ. ಇನ್ನು 2 ವರ್ಷದಲ್ಲಿ ಪೂರ್ತಿ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಿತ ರೀತಿಯ ಮಾಸ್ಟರ್ ಪ್ಲ್ಯಾನನ್ನು ಮಾಡಿ ಜೀರ್ಣೋದ್ಧಾರ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇವತ್ತು ಪೂಜೆ ಯಾರು ದೇವರ ಕ್ಷೇತ್ರಕ್ಕೆ ಬರ್ತಾರೆ ಅವರಿಗೆ ಯಾವ ರೀತಿಯ ತೊಂದರೆ ಆಗಬಾರ್ದು, ದೇವರ ದರ್ಶನ ಆಗಬೇಕು, ಪ್ರಸಾದ ಸಿಗಬೇಕು, ಆ ರೀತಿಯಲ್ಲಿ ಅಲ್ಲಿ ಯಾವುದೇ ನುಗ್ಗಲಾಗದ ರೀತಿಯಲ್ಲಿ ಅಲ್ಲಿ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಊಟದ ವ್ಯವಸ್ಥೆ, ಅನ್ನ ಸಂತರ್ಪಣೆ ಇಲ್ಲಿಯೂ ಕೂಡ ಹಾಗೆ ನಿಮಗೆ ಕಾಣ್ತಾ ಇರ್ಬೋದು. ದೊಡ್ಡ ಪೆಂಡಾಲನ್ನು ಹಾಕಿ, ಈ ಹಿಂದೆ ಏನಾಗ್ತಾಯಿತ್ತು, ಮಕ್ಕಳನ್ನು ಕರ್ಕೊಂಡು ಬಂದರೆ ಅವರು ಊಟ ಮಾಡಲಿಕ್ಕೂ ಆಗೋದಿಲ್ಲ, ಕೈಯಲ್ಲಿ ಹಿಡ್ಕೊಳ್ಲಿಕ್ಕೂ ಆಗೋದಿಲ್ಲ, ಕೂತು ಊಟ ಮಾಡುವಂಥ ವ್ಯವಸ್ಥೆ ಇಲ್ಲ. VIP ಗಳಿಗೆ ಊಟದ ವ್ಯವಸ್ಥೆ ಎಲ್ಲ ತಟ್ಟೆಯಲ್ಲಿ ಇಟ್ಕೊಂಡು ಆ ಕಲ್ಲಿನ ಮೇಲೆ ಆ ಕಡೆ ಈ ಕಡೆ ಓಡುವಂಥ ಪರಿಸ್ಥಿತಿಯನ್ನು ನೀವು ನೋಡಿದಿರಿ. ನಮ್ಮ ಕಲ್ಪನೆ ಇಷ್ಟೇ, ದೇವರ ಕ್ಷೇತ್ರಕ್ಕೆ ಯಾಕೆ ಬರ್ತಾರೆ, ಒಂದು ಸಂತೋಷದಿಂದ ಅವ್ರ ನೋವು ಸಂತೋಷವನ್ನು ದೇವರ ಹತ್ರ ಹಂಚಿಕೊಳ್ಳಲಿಕ್ಕೆ ಅವರು ಹೇಳಲಿಕ್ಕೆ ಬರ್ತಾರೆ. ಬಂದಾಗ ದೇವರ ದರ್ಶನ ಆಗಬೇಕು, ಆನಂತರ ಅನ್ನ ಸಂತರ್ಪಣೆ ಆಗಬೇಕು. ಸುತ್ತಮುತ್ತ ವ್ಯವಸ್ಥಿತ ರೀತಿಯಲ್ಲಿ ಯಾವುದೇ ತೊಂದರೆ, ಪಾರ್ಕಿಂಗ್ ಎಲ್ಲ ಯಾವುದು ವ್ಯವಸ್ಥಿತ ರೀತಿಯಾಗಿ ಅವರಿಗೆ ಬಂದು ಹೋಗುವಂಥ ವ್ಯವಸ್ಥೆಗಳಾದರೆ ಜನ ಬರ್ತಾರೆ. ಆ ರೀತಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಯಾರೂ ಕೂಡ ಕ್ಯೂ ಅಲ್ಲಿ 10-15 ನಿಮಿಷ ಜಾಸ್ತಿ ನಿಲ್ಲಬಾರ್ದು. 10 ಕೌಂಟರ್ಗಳನ್ನು ಹಾಕಿ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಸುಮಾರು 25-30 ಸಾವಿರ ಜನರಿಗೆ ಅನ್ನ ಸಂತರ್ಪಣೆ ನಡೀತಾರೆ ದಿವಸಕ್ಕೆ. ಈಗ ಧ್ವಜಾರೋಹಣವನ್ನು ಗಮನಿಸಿದ್ರೆ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಅಲ್ಲಿ ಆಗಮಿಸಿದ್ರು. ಒಂದು ಅದ್ಭುತ ಆರಂಭ ಅಂತಾನೆ ಹೇಳ್ಬೋದು ಇವತ್ತು. ಇದು ನೋಡಿ, ಅದ್ಭುತ ಆರಂಭ. ಇನ್ನು 2 ವರ್ಷಗಳಲ್ಲಿ ನೀವು ನೋಡಿ, ಇಡೀ ರಾಜ್ಯದ ಜನ ಈ ಪುತ್ತೂರು ಕ್ಷೇತ್ರಕ್ಕೆ ಬಂದು ಹೋಗುವಾಗೆ ಮಾಡ್ತಾರೆ. ಆ ರೀತಿ ಮಹಾಲಿಂಗೇಶ್ವರನ ಕಲ್ಪನೆ ಇದೆ, ನಮಗೆ ಪ್ರಚೋದನೆ ಇದೆ. ನಾವು ಆ ದೇವರು ಯಾವ ರೀತಿ ಪ್ರಚೋದನೆ ಹೀಗೆ ಮಾಡು ಅಂತ ಹೇಳಿದ್ರೆ ಮಾಡೋದೇ ಹೊರತು ನಮ್ಮ ಸ್ವಂತದ್ದೇನೂ ಇಲ್ಲ. ಹೀಗೆ ಮಾಡಬೇಕು, ಹೀಗೆ ಆಗ್ತದೆ ಅಂತ ನಮಗೆ ಒಂದು ಕಲ್ಪನೆಯನ್ನು ಕೊಡ್ತಾರೆ. ಅದರ ಮೇರೆಗೆ ಫಸ್ಟ್ ಚಿಂತನೆಯನ್ನು ಮಾಡಿ ಯಾವುದೇ ಕೆಲಸವನ್ನು ಮುಂದುವರಿಸ್ತೇವೆ. ಈಗ ಪುತ್ತೂರಿನ ಜಾತ್ರೆ ಅಂತಂದ್ರೆ ಬರೀ ಪುತ್ತೂರಿಗರು ಮಾತ್ರ ಅಲ್ಲ, ಹತ್ತೂರಿನ ಭಕ್ತರು ಕೂಡ ಇಲ್ಲಿಗೆ ಆಗಮಿಸ್ತಾರೆ. ಹಾಗಾಗಿ ಕೆಲವು ಮಾಹಿತಿಗಳ ಕೊರತೆ ಜನರಲ್ಲಿ ಕಾಣಬಹುದು. ಅದಕ್ಕಾಗಿ ಏನಾದರೂ ಅಂದ್ರೆ ಹೊರಗಡೆಯಿಂದ ಬರುವಂಥ ಭಕ್ತಾದಿಗಳಿಗೆ ಏನಾದರೂ ವ್ಯವಸ್ಥೆ ಇದೆಯಾ ಸರ್? ಹೇಗೆ ನೋಡಿ, ಇಲ್ಲಿ ಈಗ ನಾವು ಆನ್ಲೈನಲ್ಲಿ ವೆಬ್ಸೈಟನ್ನು ಮಾಡಿದ್ದೀವಿ. ಪೂಜೆ ಪುರಸ್ಕಾರನೂ ಅದರ ಮಾಡ್ಬೋದು. ಎಲ್ಲಿಂದ ಬರಬೇಕು, ಎಷ್ಟು ಗಂಟೆಗೆ ಹೊರಡಬೇಕು, ಎಷ್ಟು ಗಂಟೆಗೆ ರೀಚ್ ಆಗ್ಬೋದು, ಎಷ್ಟು ಗಂಟೆಗೆ ಯಾವ ಪೂಜೆ ನಡೀತದೆ, ಯಾವ ದಿವಸ ನಡೀತದೆ, ಇದನ್ನೆಲ್ಲ ಆನ್ಲೈನಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಪೂಜೆಯನ್ನು ಕೂಡ ಆನ್ಲೈನಲ್ಲೇ ಅವರು ಮಾಡುವಂಥ ಕೆಲಸಗಳಾಗ್ತದೆ. ಎಲ್ಲ ಸೋಷಲ್ ಮೀಡಿಯಾದಲ್ಲಿ ಬಾಕಿದಲ್ಲಿ ಇನ್ಫಾರ್ಮೇಷನ್ ಕೊಡುವಂಥ ಕೆಲಸ ಮಾಡ್ತದೆ. ಆಫೀಸಿನ ಕಚೇರಿ ಇಲ್ಲಿದೆ, ಅದರಲ್ಲೂ ಕೂಡ ಅವರಿಗೆ ಬೇಕಾಗುವಂಥ ವ್ಯವಸ್ಥೆಗಳಾಗ್ತದೆ. ಮತ್ತು ಈ ವರ್ಷದ ಒಂದು ವಿಶೇಷತೆ ಏನಂತ ಹೇಳಿದರೆ ನೋಡಿ, ಹಿಂದೆ ಎಲ್ಲ ಈ ಜಾತ್ರೆಯ ಗದ್ದೆ ಏನಿದೆ ಏಲಂ ಆಗ್ತಾಯಿತ್ತು, ಅದು 16 ಲಕ್ಷಕ್ಕೆ ಆಗ್ತಾಯಿತ್ತು. ನಾವು ಹೇಳಬಾರ್ದು, ಇಲ್ಲಿಯವರೇ ಕೆಲವು ವ್ಯತ್ಯಾಸಗಳನ್ನು ಮಾಡಿ ಅವರವರ ಹೊಂದಾಣಿಕೆಯನ್ನು ಮಾಡಿ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ನಾವು ಯಾವುದಕ್ಕೆ ಆಸ್ಪದಗಳಿಲ್ಲ. ಈ ಸಲ 35 ಲಕ್ಷದಿಂದ ಜಾಸ್ತಿ ತಗೊಂಡು 1.5 ಕೋಟಿ, ಏನು 60 ಲಕ್ಷ 50 ಲಕ್ಷ ಬರುವಲ್ಲಿ 1.5 ಕೋಟಿ ರೂಪಾಯಿಯ ಒಂದು ಅದೇ ನಮಗೆ ಸಂತೆಯಿಂದ ಬರುವಂಥ ಕೆಲಸಗಳಾಗಿದೆ. ಹಾಗೆ ಎಲ್ಲ ಕಡೆ ಹಾಗೆ ಪಾರದರ್ಶಕತೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ದಾನಿಗಳಿಗೆ ಹೌದು ಈ ಕ್ಷೇತ್ರಕ್ಕೆ ಕೊಡ್ಬೋದು ಅನ್ನೋ, ಇವತ್ತು ನನಗೆ ಒಬ್ಬರು ದಾನಿಗಳು ಸಿಕ್ಕಿದ್ರು. ಅವ್ರು ಅವ್ರು ಹೇಳ್ತಾರೆ, ಪುತ್ತೂರಿಗೆ ನಾನು ಸ್ವಲ್ಪ ದುಡ್ಡು ಕೊಡ್ತೀನಿ ಅಂತೇಳಿ. ಅವ್ರಿಗೆ ಗೊತ್ತೇ ಇಲ್ಲ ಅದು ದುಡ್ಡು ಕೊಡ್ತೇನೆ ಅನ್ನೋ ವಿಚಾರವನ್ನು ಮಾಡಿದೆ. ಈ ಥರ ಬೇಕಾದಷ್ಟು ಭಕ್ತಾದಿಗಳಿದ್ದಾರೆ. ನಾವು ಅಭಿವೃದ್ಧಿ ಮಾಡಿ ತೋರಿಸಿದರೆ ಖಂಡಿತ ಅವರು ಸಹಕಾರ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಧೈರ್ಯ ಇದೆ, ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿ
ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಕಳೆದ ಬಾರಿ ಅಪಾರ ಸಂಖ್ಯೆಯಲ್ಲಿ ಅನ್ನದಾನ ಇಲ್ಲಿ ನಡೆದಿತ್ತು ಸರ್. ಈ ಸಲ ಎಷ್ಟು ಜನರ ನಿರೀಕ್ಷೆ ಇದೆ ಹೇಗೆ? ನೋಡಿ, ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಪಂಜಿಗುಡ್ಡ ಈಶ್ವರ ಭಟ್ರು ಮತ್ತು ಅವ್ರ ತಂಡ ನಿರಂತರ ಈ ದೇವಸ್ಥಾನದ ಜವಾಬ್ದಾರಿ ಯಾವತ್ತಿಂದ ತಗೊಂಡ್ರು ಅವತ್ತಿಂದ ಯಾವುದೇ ಒಂದು ರೀತಿಯ ಯಾವುದೇ ತಪ್ಪುಗಳಾಗಬಾರ್ದು, ಎಲ್ರಿಗೂ ಈಗ ಬ್ರಾಹ್ಮಣರಿಗೆ ಸಪರೇಟ್ ಊಟದ ವ್ಯವಸ್ಥೆ ಇದೆ, ಆನಂತರ ಮಕ್ಕಳು ಇಟ್ಕೊಂಡು ಬಂದು ಎಲ್ಲರಿಗೂ ಯಾವ ರೀತಿ ಬೇಕು ಆ ರೀತಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಾವು ಕೂಡ ಅವರು 24 hours ಇಲ್ಲಿ ನೋಡಿಕೊಂಡು ಅದನ್ನು ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅನ್ನೋ ನಮ್ಮ ಕಲ್ಪನೆ ಇದೆ. ಮಹಾಲಿಂಗೇಶ್ವರನ ಆಶೀರ್ವಾದ ಇದೆ. ಒಳ್ಳೆಯ ಊಟ, ಒಳ್ಳೆಯ ವ್ಯವಸ್ಥೆ, ಒಳ್ಳೆಯ ಎಲ್ಲ ರೀತಿಯಲ್ಲಿ ಬಂದು ಹೋಗುವವರೆಗೆ ಅವರ ಏನೇನು ಅವರ ಕಲ್ಪನೆಗಳಿಟ್ಟು ಈ ಕ್ಷೇತ್ರಕ್ಕೆ ಬರ್ತಾರ ಅದಕ್ಕೆ ಪೂರ್ತಿ ಸಹಕಾರವನ್ನು ಕೊಡುವಂಥ ಎಲ್ಲ ನಮ್ಮ ತಂಡಗಳು, ವ್ಯವಸ್ಥಾಪನಾ ಸಮಿತಿಯವರು ಇದ್ದಾರೆ, ನಾವಿದ್ದೇವೆ, ಅದನ್ನು ಮಾಡುವಂಥ ಕೆಲಸವನ್ನು. ಒಂದು ಕಡೆ ಸಂಭ್ರಮ ಇಡೀ ಮನೆ ಮಾಡಿ ಇರ್ತದೆ ಪುತ್ತೂರಲ್ಲಿ, ಇನ್ನೊಂದು ಕಡೆ ಯಾವುದೇ ಅವ್ಯವಸ್ಥೆಗೆ ಅದು ದಾರಿ ಮಾಡಿ ಕೊಡಬಾರದು. ಈ ಮೂಲಕ ಜನರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ನಾನು ಸುದ್ದಿ ಮಾಧ್ಯಮದ ಮುಖಾಂತರ ಜನರ ಹತ್ರ ವಿನಂತಿ ಮಾಡಿಕೊಡೋದು, ನೋಡಿ 10 ದಿವಸ ಈ ಮಹಾಲಿಂಗೇಶ್ವರ ದೇವಸ್ಥಾನದ ಈ ಜಾತ್ರೋತ್ಸವ ನಡೀತದೆ, ವಿಶೇಷ ರೀತಿಯಲ್ಲಿ ನಡೀತದೆ. ನೀವು ಉಳ್ಳಾಲ್ತಿ ಎಲ್ಲ ಬರುವುದನ್ನು ನೀವು ನೋಡಿದರೆ ಅದಕ್ಕೆ ಪ್ರತಿ ಹೆಜ್ಜೆಗೆ ಒಂದು ವ್ಯವಸ್ಥೆ ಇದೆ ಅಂತ. ಈ ರೀತಿಯ ನಡೀಬೇಕು, ಹಿಂದಿನ ಕಟ್ಟುಕಟ್ಟಳೆ ಇದೆ. ಇದನ್ನೆಲ್ಲ ಬರಬೇಕು, ನೋಡಬೇಕು, ನಿಮ್ಮ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದು ತೋರಿಸ್ಬೇಕು, ನಿಮ್ಮ ಯಾರು ನೆಂಟರಿಸ್ತಾರೆ ಅವರನ್ನು ಕರ್ಕೊಂಡು ಬಂದು ತೋರಿಸ್ಬೇಕು. ಇದು ಒಂದು ವಿಶೇಷ ರೀತಿಯಂಥ ಜಾತ್ರೆ. ಬನ್ನಿ, ಕೈ ಜೋಡಿಸಿ. ಆನಂತರ ದೇವರು ಯಾವಾಗಲೂ ಪೇಟೆ ಸವಾರಿ ಹೋಗ್ತಾರೆ, ಹಾಗೆ ಹೆಜ್ಜೆ ಹಾಕಿ ನೀವು ನಿಮಗೆ ಆಗುವಷ್ಟು ಬನ್ನಿ ಜೊತೆಯಲ್ಲಿ. ಆನಂತರ ನಾನು ಬೀರಮಂಗಲಕ್ಕೆ ಪುಣ್ಯಸ್ನಾನಕ್ಕೆ ಹೋಗ್ತಾರೆ, ಆಗ ನಾವೆಲ್ಲ ಬರಬೇಕು ಜೊತೆಯಲ್ಲಿ, ಮಹಾಲಿಂಗೇಶ್ವರನ ಜೊತೆಯಲ್ಲಿ ಬಂದು ಆ ಪುಣ್ಯಸ್ನಾನವನ್ನು ಮಾಡಿದರೆ ದೇವರು ಖಂಡಿತ ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ತಾರೆ. ಮತ್ತು ಯಾರಿಗೆ ಏಜಿನವರಿಗೆ ನಡೀಲಿಕ್ಕೆ ಆಗೋದಿಲ್ಲ, ಗಾಡಿ ಎಲ್ಲಲ್ಲಿವರೆಗೆ ಬನ್ನಿ, ಅಲ್ಲಿ ಸೇರಿಕೊಳ್ಳಿ. ಆನಂತರ ಜೊತೆಯಲ್ಲಿ ಎಷ್ಟು ನಡೀತೀರೋ ಅಷ್ಟು ನಡೀರಿ, ನಿಮ್ಮ ಮಕ್ಕಳನ್ನು ಸೇರಿಸ್ಕೊಳ್ಳಿ. ನಮ್ಮ ಹಿಂದೂ ಧರ್ಮದ ಆಚಾರ ವಿಚಾರಗಳ ಬಗ್ಗೆ ನಮ್ಮ ಮಕ್ಕಳಿಗೆ ತೋರಿಸುವಂಥ ಕೆಲಸಗಳು ಆಗಬೇಕು. ನಾವು ಈ ರೀತಿ ಹಿಂದೂ ಧರ್ಮ ಅಭಿವೃದ್ಧಿ ಆಗಬೇಕು ಹೊರತು ಭಾಷಣದಿಂದ ಸಾಧ್ಯ ಇಲ್ಲ. ಅದಕ್ಕೆ ಪೂರಕವಾಗಿ ನಾವು ಕೆಲಸ ಮಾಡುವಂಥದ್ದು. ಯಾವ ರೀತಿ ಹಿಂದೂ ಧರ್ಮಕ್ಕೆ ಆದ್ಯತೆ ಕೊಡಬೇಕು ಅನ್ನೋದನ್ನು ನಾವು ತೋರಿಸ್ಕೊಡೋ ಕೆಲಸ ಮಾಡ್ತೀವಿ. ಒಟ್ಟಿನಲ್ಲಿ ಪುತ್ತೂರಿಗರು ಇತರರಿಗೆ ಮಾದರಿ ಆಗಬೇಕು ಅಂತ ಹೇಳ್ತೀರಾ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.